ಯಾವುದೇ ಅನಾರೋಗ್ಯವಾದರೂ ಬಿಸಿ ನೀರು ಕುಡಿಯಿರಿ ಎಂದು ಮೊದಲು ಎಲ್ಲರೂ ಸಲಹೆ ನೀಡುತ್ತಾರೆ. ಆದರೆ ಅತಿಯಾದರೆ ಅಮೃತವು ವಿಷ ಎಂಬ ಗಾದೆ ಮಾತಿನಂತೆಯೇ ಅತಿಯಾಗಿ ಬಿಸಿ ನೀರನ್ನು ಸೇವಿಸುವುದರಿಂದಲೂ ಅನಾರೋಗ್ಯ ಕಾಡುತ್ತದೆ ಎನ್ನುವುದು ನಾವು ತಿಳಿಯಲೇಬೇಕಿದೆ. ಅತಿಯಾದ ಬಿಸಿ ನೀರನ್ನು ಕುಡಿಯುವುದರಿಂದಾಗಿ ನಮ್ಮ ದೇಹದ ವಿವಿಧ ಭಾಗಗಳ ಮೇಲೆ ಅಡ್ಡ ಪರಿಣಾಮವಾಗುತ್ತದೆ. ಅವುಗಳು ಯಾವುದೆನ್ನುವುದನ್ನು ನಾವಿಂದು ತಿಳಿಯೋಣ. ಬಿಸಿ ನೀರನ್ನು ಕುಡಿಯುವುದು ಮೂತ್ರಪಿಂಡಗಳ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡುತ್ತವೆ. ಅವುಗಳ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತದೆ. ನೀರು ನಮ್ಮ ಮೂತ್ರದ ವ್ಯವಸ್ಥೆಗೆ ಎಷ್ಟು ಅವಶ್ಯಕ ಎಂದು ತಿಳಿದೇ ಇದೆ. ಬಿಸಿ ನೀರಿನ ಬದಲು ಸಾಮಾನ್ಯ ನೀರು ಕುಡಿಯುವುದೇ ಉತ್ತಮ. ಬಿಸಿ ನೀರು ದೇಹದ ರಕ್ತದ ಪ್ರಮಾಣದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು. ಬಿಸಿ ನೀರು ರಕ್ತ ಪರಿಚಲನೆ ಮತ್ತು ಒತ್ತಡವನ್ನು ವೇಗವಾಗಿ ವರ್ಧಿಸುತ್ತದೆ. ಹೊಟ್ಟೆ ಬೆಚ್ಚಗಾಗಬಾರದು ಎಂದು ನೀವು ಆಗಾಗ ಕೇಳಿರಬಹುದು. ಬಿಸಿ ನೀರನ್ನು ಹೇರಳವಾಗಿ ಕುಡಿಯುವವರಲ್ಲಿ ಆಗಾಗ ಜೀರ್ಣಕ್ರಿಯೆ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಬಿಸಿ ನೀರು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ತೆಗೆದುಕೊಂಡರೆ ಜಠರದ ಉರಿ ತೊಂದರೆಗಳಿಗೆ ಕಾರಣವಾಗುತ್ತದೆ. ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.